ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಬಲ್ಲ? 70 ವರ್ಷ, 80 ವರ್ಷ, 100 ವರ್ಷ, 150 ವರ್ಷ. ಆದ್ರೆ ಇತಿಹಾಸದ ಪುಟದಲ್ಲಿ ಒಬ್ಬ ಮಹಾನ್ ಯೋಗಿಯ ಹೆಸರಿದೆ. ಅವರು ಬರೋಬ್ಬರಿ 1400 ವರ್ಷಗಳ ಕಾಲ ಜೀವಿಸಿದ್ದರು ಅಂದ್ರೆ ನೀವು ನಂಬ್ತೀರಾ? ಅಷ್ಟೇ ಅಲ್ಲ, ಸಾಕ್ಷಾತ್ ಕ್ರೂರ ಹುಲಿಯನ್ನೇ ವಾಹನವನ್ನಾಗಿ ಮಾಡಿಕೊಂಡು ಕೈಯಲ್ಲಿ ಹಾವನ್ನೇ ಚಾವಟಿ ಅಂತ ಹಿಡಿದು ಸಂಚರಿಸುತ್ತಿದ್ದ ಆ ಶಕ್ತಿ ಯಾರು? ಹೌದು, ಉತ್ತರ ಕರ್ನಾಟಕದ ಜನಮನದಲ್ಲಿ ರಾಜಾಬಾಗ್ ಸವಾರ್ ಅಂತಲೇ ಪ್ರಖ್ಯಾತರಾದ ಯಮನೂರಪ್ಪ ಅಥವಾ ಚಾಂಗದೇವ ಮಹಾರಾಜರ ಬೆಚ್ಚಿ ಬೀಳಿಸುವ ಪವಾಡಗಳು ಎಲ್ಲರನ್ನ ನಿಜಕ್ಕೂ ಶಾಕ್ ಮೇಲೆ ಶಾಕ್ ಮಾಡುತ್ತದೆ. ಕರ್ನಾಟಕದ ಗದಗ ಜಿಲ್ಲೆಯ ನವಲಗುಂದ ತಾಲೂಕಿನ ಪುಟ್ಟ ಗ್ರಾಮ ಯಮನೂರು. ಮೇಲ್ನೋಟಕ್ಕೆ ಇದು ಸಾಮಾನ್ಯ ಹಳ್ಳಿಯಂತೆ ಕಂಡರೂ ಇಲ್ಲಿನ ಗಾಳಿಯಲ್ಲಿ ಒಂದು ದೈವಿಕ ಶಕ್ತಿ ಇದೆ. ಇಲ್ಲಿರುವುದು ಕೇವಲ ಒಂದು ದರ್ಗಾ ಅಥವಾ ದೇವಸ್ಥಾನವಲ್ಲ, ಇದು ಇಡೀ ಭಾರತದಲ್ಲೇ ಅಪರೂಪದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರವಾಗಿದೆ. ಹಿಂದೂಗಳು ಇವರನ್ನ ಚಾಂಗದೇವ ಮಹಾರಾಜರೆಂದು ಪೂಜಿಸಿದರೆ ಮುಸ್ಲಿಮರು ಇವರನ್ನ ರಾಜಾಬಾಗ್ ಸವಾರ್ ಎಂದು ಭಕ್ತಿಯಿಂದ ಕರೆಯುತ್ತಾರೆ. ಇತಿಹಾಸದ ಪುಟಗಳ ಪ್ರಕಾರ ಚಾಂಗದೇವ ಮಹಾರಾಜರು ಸಾಮಾನ್ಯ ಮನುಷ್ಯರಲ್ಲ. ಅವರು ತಮ್ಮ ಕಠಿಣ ಯೋಗ ಸಾಧನೆ ಮತ್ತು ಸಿದ್ಧಿಯಿಂದ ಸಾಕ್ಷಾತ್ ಮೃತ್ಯುವನ್ನೇ ಅಂದ್ರೆ ಸಾವನ್ನೇ ಜಯಿಸಿದ್ದವರು ಅಂತ ಹೇಳಲಾಗುತ್ತದೆ. ಅವರು ಒಂದಲ್ಲ ಎರಡಲ್ಲ ಬರೋಬ್ಬರಿ 1400 ವರ್ಷಗಳ ಕಾಲ ಒಂದೇ ದೇಹದಲ್ಲಿ ಜೀವಿಸಿದ್ದರು. 14 ಶತಮಾನಗಳ ಕಾಲ ಕಾಲಚಕ್ರ ಉರುಳಿದರೂ ಸಾವಿರಾರು ರಾಜರು ಬಂದು ಹೋದರೂ ಈ ಯೋಗಿ ಮಾತ್ರ ಅಚಲವಾಗಿ ತಪಸ್ಸಿನಲ್ಲಿದ್ದರು. ಇದು ವಿಜ್ಞಾನಕ್ಕೂ ನಿಲುಕದ ಒಂದು ಅದ್ಭುತ ರಹಸ್ಯವಾಗಿದೆ. ಇವರನ್ನ ರಾಜಾಬಾಗ್ ಸವಾರ್ ಎಂದು ಕರೆಯಲು ಒಂದು ರೋಚಕ ಕಾರಣವಿದೆ. ಬಾಗ್ ಅಂದ್ರೆ ಹಿಂದಿಯಲ್ಲಿ ಬಾಗ್ ಅಂದ್ರೆ ಹುಲಿ, ಸವಾರ್ ಅಂದ್ರೆ ಸವಾರಿ ಮಾಡುವನು ಎಂದರ್ಥ. ದಟ್ಟ ಅಡವಿಯಲ್ಲಿ ಕ್ರೂರ ಮೃಗಗಳ ಮಧ್ಯೆ ತಪಸ್ಸು ಮಾಡುತ್ತಿದ್ದ ಇವರು ತಮ್ಮ ಯೋಗ ಶಕ್ತಿಯಿಂದ ಒಂದು ಬೃಹತ್ ಹುಲಿಯನ್ನೇ ಪಳಗಿಸಿದ್ದರು. ಇವರು ಎಲ್ಲಿ ಹೋದರೂ ಹುಲಿಯ ಬೆನ್ನೇರಿ ರಾಜ ಗಾಂಭೀರ್ಯದಿಂದ ಸಾಗುತ್ತಿದ್ದರು. ಇನ್ನು ಇವರ ಕೈಯಲ್ಲಿ ಚಾವಟಿ ಯಾವುದು ಗೊತ್ತೇ? ಒಂದು ಜೀವಂತ ಸರ್ಪ ಅಂದ್ರೆ ಹಾವು. ಹುಲಿಯ ಮೇಲೆ ಕುಳಿತು ಹಾವನ್ನ ಕೈಯಲ್ಲಿ ಹಿಡಿದು ಬರುತ್ತಿದ್ದ ಈ ಯೋಗಿ ದೃಶ್ಯ ಅಂದು ಜನರಲ್ಲಿ ಭಯ ಮತ್ತು ಭಕ್ತಿ ಎರಡನ್ನ ಒಟ್ಟಿಗೆ ಹುಟ್ಟಿಸಿದ್ದವು. ಮಹಾರಾಷ್ಟ್ರದಿಂದ ಸಂಚರಿಸುತ್ತಾ ಬಂದ ಈ ಮಹಾಯೋಗಿ ಕೊನೆಗೆ ಆಯ್ದುಕೊಂಡ ತಾಣವೇ ಗದಗ ಜಿಲ್ಲೆಯ ಯಮನೂರು. ಇಲ್ಲಿ ಅವರು ಮಾಡಿದ ಪವಾಡಗಳು ಅಷ್ಟಿಷ್ಟಲ್ಲ. ಜನರು ತಮ್ಮ ಕಷ್ಟಗಳನ್ನ ಹೊತ್ತು ಬಂದಾಗ ಅವರು ಜಾತಿ ಧರ್ಮ ಕೇಳಲಿಲ್ಲ, ಕೇವಲ ಭಕ್ತಿಯನ್ನ ಮಾತ್ರ ನೋಡಿದ್ದರು. ಅವರ ಅಗಾಧ ಶಕ್ತಿಯಿಂದಾಗಿ ಅವರು ಹಿಂದೂಗಳಿಗೆ ಗುರುವಾದರೆ ಮುಸ್ಲಿಮರಿಗೆ ಪೀರರಾಗಿದ್ದರು. ಪೀರರು ಅಂದ್ರೆ ದೇವರು ಎಂದರ್ಥ. ಇಂದಿಗೂ ಯಮನೂರಿನಲ್ಲಿರುವ ಅವರ ಗದ್ದುಗೆ ಮುಂದೆ ಹೋದರೆ ಅಲ್ಲಿ ಯಾವುದೇ ವಿಗ್ರಹಗಳು ಇಲ್ಲದಿದ್ದರೂ ಒಂದು ಅದೃಶ್ಯ ಶಕ್ತಿಯ ಅನುಭವವಾಗುತ್ತದೆ. ಸಾವಿರದ 400 ವರ್ಷ ಬದುಕಿದ್ದರೂ ಇವರು ಕೊನೆಗೆ ಶರಣಾಗಿದ್ದು ಅಹಂಕಾರಕ್ಕಲ್ಲ, ಬದಲಾಗಿ ಸಂತ ಜ್ಞಾನೇಶ್ವರರ ಸರಳತೆಗೆ. ಹೌದು, ಈ ಘಟನೆ ನಂತರವೇ ಇವರು ಸಿದ್ಧ ಪುರುಷರಾಗಿ ಜನಸಾಮಾನ್ಯರ ಕಷ್ಟ ದೂರ ಮಾಡಲು ಈ ಭೂಮಿಯ ಮೇಲೆ ನೆಲೆಸಿದರು ಎಂಬುದು ಈ ಕ್ಷೇತ್ರದ ದೊಡ್ಡ ರಹಸ್ಯವಾಗಿದೆ. ಹುಲಿ ಸವಾರಿ ಮತ್ತು ಹಾವಿನ ಚಾವಟಿ ಅದು ಮಹಾರಾಷ್ಟ್ರದ ಸಂತ ಪರಂಪರೆಯ ಕಾಲ. ಚಾಂಗದೇವ ಎಂಬ ಮಹಾನ್ ಯೋಗಿ ತಮ್ಮ ತಪೋಶಕ್ತಿಯಿಂದ ಸಾವನ್ನೇ ಗೆದ್ದಿದ್ದರು. 14 ಶತಮಾನಗಳ ಕಾಲ ಬದುಕಿದ್ದ ಇವರು ಒಮ್ಮೆ ಸಂತ ಜ್ಞಾನೇಶ್ವರರನ್ನ ಭೇಟಿಯಾಗಲು ಹೊರಡುತ್ತಾರೆ. ಸಾಮಾನ್ಯವಾಗಿ ಯಾರಾದರೂ ಕುದುರೆ ಅಥವಾ ಪಲ್ಲಕ್ಕಿಯಲ್ಲಿ ಹೋಗುತ್ತಾರೆ, ಆದರೆ ಚಾಂಗದೇವ ಮಹಾರಾಜರು ಹೊರಟಿದ್ದು ಒಂದು ಬೃಹತ್ ಹುಲಿಯ ಮೇಲೆ. ಇವರ ಕೈಯಲ್ಲಿದ್ದ ಚಾವಟಿ ಯಾವುದೋ ನೂಲಲ್ಲ, ಬದಲಾಗಿ ಅದು ಸಾಕ್ಷಾತ್ ಒಂದು ವಿಷಪೂರಿತ ಹಾವು. ಈ ದೃಶ್ಯವೊಮ್ಮೆ ಕಲ್ಪಿಸಿಕೊಳ್ಳಿ. ಸಾಕ್ಷಾತ್ ಯಮನನ್ನೇ ಗೆದ್ದವನಂತೆ ಹುಲಿಯ ಮೇಲೆ ಬರ್ತಿರೋ ಆ ಯೋಗಿಯ ಗತ್ತು ಹೇಗಿರಬಹುದು? ಜ್ಞಾನೇಶ್ವರ ಭೇಟಿ ಮತ್ತು ಅಹಂಕಾರ ಪತನ ಮತ್ತು ಸಿದ್ಧಿಯ ಬಗ್ಗೆ ಹೆಮ್ಮೆಯಿಂದ ಚಾಂಗದೇವರಿಗೆ ಅಲ್ಲಿ ಒಂದು ದೊಡ್ಡ ಪಾಠ ಕಾದಿತ್ತು. ಜ್ಞಾನೇಶ್ವರರು ಒಂದು ನಿರ್ಜೀವ ಗೋಡೆಯ ಮೇಲೆ ಕುಳಿತು ಆ ಗೋಡೆಯನ್ನೇ ನಡೆಸಿಕೊಂಡು ಬಂದು ಚಾಂಗದೇವರನ್ನ ಎದುರಿಸುತ್ತಾರೆ. ಪ್ರಾಣಿಯನ್ನ ನಡೆಸುವವನಿಗಿಂತ ನಿರ್ಜೀವ ವಸ್ತುವನ್ನೇ ನಡೆಸುವವನು ದೊಡ್ಡವನೆಂದು ಅರಿತ ಚಾಂಗದೇವರು ತಮ್ಮ ಅಹಂಕಾರ ಬಿಟ್ಟು ಜ್ಞಾನೇಶ್ವರರ ಶಿಷ್ಯರಾಗುತ್ತಾರೆ. ಇಲ್ಲಿಂದ ನೋಡಿ ಚಾಂಗದೇವರ ಜೀವನವೇ ಬದಲಾಗಿ ಹೋಗುತ್ತದೆ. ಯಮನೂರು ಕೇವಲ ಇತಿಹಾಸ ಪುಟಗಳಲ್ಲಿ ಉಳಿದಿರುವ ಕ್ಷೇತ್ರವಲ್ಲ, ಇದು ಇಂದಿಗೂ ಜೀವಂತ ಪವಾಡ ತಾಣ. 1400 ವರ್ಷ ಬದುಕಿದ್ದ ಆ ಮಹಾಯೋಗಿ ಚಾಂಗದೇವ ಮಹಾರಾಜರು ಅಂದು 14 ಶತಮಾನಗಳ ಕಾಲ ದೇಹಧರಿಯಾಗಿದ್ದರೆ ಇಂದು ರಾಜಾಬಾಗ್ ಸವಾರ್ ರೂಪದಲ್ಲಿ ಅದೃಶ್ಯ ಶಕ್ತಿಯಾಗಿ ಮಣ್ಣಿನಲ್ಲಿ ನೆಲೆಸಿದ್ದಾರೆ ಎಂಬುದು ಇಲ್ಲಿನ ಜನರ ಗಾಢ ನಂಬಿಕೆ. ಈ ಕ್ಷೇತ್ರದಲ್ಲಿ ಇಂದಿಗೂ ನಡೆಯುವ ನಂಬಲಾದ ಪವಾಡಗಳು ಹಲವಾರಿವೆ. ಯಮನೂರಪ್ಪನ ಸನ್ನಿಧಿಯ ಅತ್ಯಂತ ದೊಡ್ಡ ಪವಾಡವೆಂದರೆ ಅದು ಚರ್ಮ ರೋಗಗಳ ನಿವಾರಣೆ. ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರುವ ಸಕ್ಕರೆ ಕಾಯಿಲೆ ಸಂಬಂಧಿತ ಹುಣ್ಣುಗಳು, ಬಿಳಿ ತೊನ್ನು ಅಥವಾ ಯಾವುದೇ ದೀರ್ಘಕಾಲದ ಚರ್ಮ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಬಂದು ಶ್ರದ್ಧೆಯಿಂದ ಹರಕೆ ಹೊತ್ತರೆ ಸಾಕು.
ಸಾಕು. ಭಕ್ತರು ಇಲ್ಲಿನ ಪವಿತ್ರ ಮಣ್ಣು ಅಥವಾ ತೀರ್ಥವನ್ನ ಹಚ್ಚಿಕೊಳ್ಳುವ ಮೂಲಕ ಗುಣಮುಖರಾಗುತ್ತಾರೆ. ವೈದ್ಯರು ಕೈಬಿಟ್ಟ ರೋಗಿಯನ್ನ ಯಮನೂರಪ್ಪ ಗುಣಪಡಿಸಿದ ಎಂಬ ಸಾವಿರಾರು ಸಾಕ್ಷಿಗಳು ಇಲ್ಲಿನ ಪ್ರತಿಯೊಂದು ಹಳ್ಳಿಗಳಲ್ಲೂ ನಿಮಗೆ ಸಿಗುತ್ತವೆ. ಮನುಷ್ಯನಿಗೆ ಎದುರಾಗುವ ಅನಿರೀಕ್ಷಿತ ಸಂಕಷ್ಟಗಳು ಅಂದರೆ ಕೋರ್ಟ್ ಕಚೇರಿ ಅಲದಾಟ, ಕೌಟುಂಬಿಕ ಕಲಹ ಅಥವಾ ಬಿಡಿಸಲಾಗದ ಸಾಲದ ಸುಳಿ, ಇಂತಹ ಯಾವುದೇ ಅಸಾಧ್ಯ ಎನಿಸುವ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರವಿದೆ ಎನ್ನುತ್ತಾರೆ. ಭಕ್ತರು ಇಲ್ಲಿಗೆ ಬಂದು ಸಕ್ಕರೆ ನೈವೇದ್ಯ ಅರ್ಪಿಸುವುದಾಗಿ ಅಥವಾ ಹುಲಿ ವಾಹನಕ್ಕೆ ಕೈ ಸಲ್ಲಿಸುವುದಾಗಿ ಹರಕೆ ಹೊರುತ್ತಾರೆ. ವಿಚಿತ್ರವೇನೆಂದರೆ ಹರಕೆ ಹೊತ್ತ ಕೆಲವೇ ದಿನಗಳಲ್ಲಿ ಅವರಿಗೆ ಯಾವುದೋ ಒಂದು ರೂಪದಲ್ಲಿ ದಾರಿ ಕಾಣುತ್ತದೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ಯಮನೂರಪ್ಪನ ಕೃಪೆ ಎಂಬುದು ಭಕ್ತರ ದೃಢವಾದ ನಂಬಿಕೆ. ಇನ್ನೊಂದು ರೋಚಕ ವಿಷಯವೇನೆಂದರೆ ಚಾಂಗದೇವ ಮಹಾರಾಜರು ಹಾವನ್ನೇ ಚಾವಟಿಯಾಗಿ ಬಳಸುತ್ತಿದ್ದರಿಂದ ಈ ಭಾಗದಲ್ಲಿ ಹಾವಿನ ಭಯವಿರುವುದಿಲ್ಲ ಎನ್ನಲಾಗಿದೆ. ವಿಷಪೂರಿತ ಜಂತುಗಳು ಕಚ್ಚಿದಾಗ ಯಮನೂರಪ್ಪನ ಸ್ಮರಣೆ ಮಾಡಿದರೆ ವಿಷ ಏರುವುದಿಲ್ಲ ಎಂಬ ನಂಬಿಕೆ ಕೂಡ ಇದೆ. ಇಂದಿಗೂ ಈ ದೇವಸ್ಥಾನದ ಆವರಣದಲ್ಲಿ ಅಥವಾ ಭಕ್ತರ ಮನೆಯಲ್ಲಿ ಹಾವುಗಳು ಕಾಣಿಸಿಕೊಂಡರೆ ಅವು ಯಮನೂರಪ್ಪನ ದೂತರೆಂದು ಭಾವಿಸುತ್ತಾರೆ ಮತ್ತು ಅವುಗಳಿಗೆ ಗೌರವವನ್ನ ಕೂಡ ಸಲ್ಲಿಸುತ್ತಾರೆ. ಇಲ್ಲಿನ ಪವಾಡಗಳ ಶಕ್ತಿಯನ್ನ ಸ್ಮರಿಸಲು ಭಕ್ತರು ಅರ್ಪಿಸುವ ಮುಖ್ಯ ಕಾಣಿಕೆ ಎಂದರೆ ಅದುವೇ ಸಕ್ಕರೆಯಾಗಿದೆ. ಸಾವಿರಾರು ಕ್ವಿಂಟಲ್ ಸಕ್ಕರೆಯನ್ನ ಭಕ್ತರು ಇಲ್ಲಿನ ಗದ್ದುಗೆಗೆ ಅರ್ಪಿಸುತ್ತಾರೆ. ಈ ಸಕ್ಕರೆಯನ್ನ ಪ್ರಸಾದವಾಗಿ ಸ್ವೀಕರಿಸುವುದರಿಂದ ಮನಸ್ಸಿನ ಕಹಿ ದೂರವಾಗಿ ಜೀವನ ಸಿಹಿಯಾಗಿರುತ್ತದೆ ಎಂಬುದು ಇಲ್ಲಿನ ಭಕ್ತರ ಐತಿಹ್ಯವಾಗಿದೆ. ವಿಜ್ಞಾನವು ಎಲ್ಲವನ್ನ ಪುರಾವೆಗಳ ಮೂಲಕ ನೋಡಿದರೆ ಇಲ್ಲಿನ ಭಕ್ತರು ತಮ್ಮ ಅನುಭವಗಳ ಮೂಲಕ ನೋಡುತ್ತಾರೆ. ಕಣ್ಣಿಗೆ ಕಾಣದ ಆ ರಾಜಾಬಾಗ್ ಸವಾರ್ ಇಂದಿಗೂ ನೊಂದವರ ಪಾಲಿನ ಕಲ್ಪವೃಕ್ಷವಾಗಿ ಯಮನೂರಿನಲ್ಲಿ ರಾರಾಜಿಸುತ್ತಾರೆ. ಪ್ರತಿ ವರ್ಷ ಹೋಳಿ ಹಬ್ಬದ ನಂತರ ಬರುವ ಸಪ್ತಮಿಯಂದು ನಡೆಯುವ ಈ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಾಗರೋಪದಯಾಗಿ ಹರಿದು ಬರುತ್ತಾರೆ. ಇಲ್ಲಿನ ಪ್ರತಿ ಆಚರಣೆಯು ವಿಶಿಷ್ಟ ಮತ್ತು ರೋಮಾಂಚನಕಾರಿಯಾಗಿದೆ. ಈ ಜಾತ್ರೆಯ ಅತ್ಯಂತ ವಿಶಿಷ್ಟ ಆಚರಣೆ ಎಂದರೆ ಫಕೀರ ವೇಷ ಧರಿಸುವುದು. ಹೌದು, ಹಿಂದೂ ಧರ್ಮದ ಭಕ್ತರು ತಮ್ಮ ಕಷ್ಟಗಳು ದೂರವಾಗಲೆಂದು ಹಸಿರು ವಸ್ತ್ರಗಳನ್ನ ಧರಿಸಿ ಫಕೀರರಂತೆ ವೇಷ ಹಾಕಿ ಯಮನೂರಪ್ಪನಿಗೆ ಶರಣಾಗುತ್ತಾರೆ. ಯಮನೂರಪ್ಪನಿಗೆ ಜಯವಾಗಲಿ ಎಂಬ ಘೋಷಣೆಗಳು ಒಂದೇ ಕಡೆ ಕೇಳಿ ಬರುತ್ತವೆ. ಇದು ಭಾರತದ ನಿಜವಾದ ಕೋಮು ಸೌಹಾರ್ದತೆಯ ಒಂದು ದೃಶ್ಯವಾಗಿದೆ. ಕೇವಲ ಹಿಂದೂಗಳಲ್ಲದೆ ಮುಸ್ಲಿಮರು ಕೂಡ ಬಂದು ಇಲ್ಲಿ ಭಕ್ತಿಯಿಂದ ದೇವರ ದರ್ಶನವನ್ನ ಪಡೆದು ನೈವೇದ್ಯವನ್ನ ದೇವರಿಗೆ ಕೊಟ್ಟು ಹರಕೆಗಳನ್ನ ಹೇರುತ್ತಾರೆ. ಯಮನೂರು ಜಾತ್ರೆ ಅಂದರೆ ಇಲ್ಲಿ ಸಕ್ಕರೆಯದ್ದೇ ಸಾಮ್ರಾಜ್ಯ. ಭಕ್ತರು ತಮ್ಮ ಹರಕೆ ತೀರಿಸಲು ಗದ್ದುಗೆ ಮೇಲೆ ಸಾವಿರಾರು ಕಿಲೋ ಸಕ್ಕರೆಯನ್ನ ಸುರಿಯುತ್ತಾರೆ. ಕಾಯಿಲೆ ಗುಣವಾದವರು, ಸಂತಾನ ಭಾಗ್ಯ ಪಡೆದವರು ಇಲ್ಲಿಗೆ ಬಂದು ಸಕ್ಕರೆ ನೈವೇದ್ಯ ಮಾಡುತ್ತಾರೆ. ಸಕ್ಕರೆಯ ರಾಶಿಯನ್ನೇ ಪ್ರಸಾದವಾಗಿ ಹಂಚಲಾಗುತ್ತದೆ. ಇಡೀ ಊರಿನ ಗಾಳಿಯಲ್ಲೇ ಅಂದು ಸಕ್ಕರೆಯ ಸಿಹಿ ಇರುತ್ತದೆ ಎನ್ನುವುದು ಅತಿಶಯೋಕ್ತಿಯಲ್ಲ. ಯಮನೂರು ಜಾತ್ರೆಯ ಪ್ರಮುಖ ಆಕರ್ಷಣೆ ಅಂದರೆ ಅದು ಗಂಧ ಮಹೋತ್ಸವ. ದರ್ಗಾ ಮತ್ತು ಗದ್ದುಗೆಗೆ ವಿಶೇಷವಾದ ಗಂಧವನ್ನ ಲೇಪಿಸಲಾಗುತ್ತದೆ. ಈ ಗಂಧವನ್ನ ಪಡೆಯಲು ಭಕ್ತರು ಕಿಕ್ಕಿರಿದು ತುಂಬಿರುತ್ತಾರೆ. ಈ ಗಂಧವನ್ನ ಮನೆಗೆ ತಂದರೆ ಐಶ್ವರ್ಯ ವೃದ್ಧಿಯಾಗುತ್ತದೆ ಮತ್ತು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಚಾಂಗದೇವ ಮಹಾರಾಜರು ಹುಲಿಯ ಮೇಲೆ ಬರುತ್ತಿದ್ದ ನೆನಪಿಗಾಗಿ ಜಾತ್ರೆಯಲ್ಲಿ ಹುಲಿಯ ಪ್ರತಿಕೃತಿಗಳನ್ನ ಪೂಜಿಸಲಾಗುತ್ತದೆ. ಮೆರವಣಿಗೆ ಬರುವ ಹುಲಿಯ ಚಿತ್ರವನ್ನು ಕಂಡಾಗ ಸಾಕ್ಷಾತ್ ರಾಜಬಾಗ್ ಸವಾರ್ ಅವರೇ ಎದುರಿಗೆ ಬಂದಂತಾಗುತ್ತದೆ. ಯುವಕರು ಹುಲಿಯಂತೆ ವೇಷ ಧರಿಸಿ ಕುಣಿಯುವುದು ಈ ಜಾತ್ರೆಯ ಮೆರಗನ್ನ ಹೆಚ್ಚಿಸುತ್ತದೆ. ರಾತ್ರಿಯ ಸಮಯದಲ್ಲಿ ಇಡೀ ಯಮನೂರು ಗ್ರಾಮ ದೀಪಗಳಿಂದ ಜಗಮಿಸುತ್ತದೆ. ಭಕ್ತರು ತಮ್ಮ ಕೈಯಲ್ಲಿ ದೀಪಗಳನ್ನ ಹಿಡಿದು ಗದ್ದಿಗೆ ಸುತ್ತ ಪ್ರದಕ್ಷಿಣೆ ಹಾಕುತ್ತಾರೆ. ಈ ದೃಶ್ಯವು ಕಣ್ಣಿಗೆ ಹಬ್ಬದಂತೆ ಕಾಣುತ್ತದೆ. ಯಮನೂರು ಜಾತ್ರೆ ಅಂದ್ರೆ ಅದು ಕೇವಲ ಆಚರಣೆಯಲ್ಲ, ಅದು ಮನುಷ್ಯರ ನಡುವಿನ ಪ್ರೀತಿ ಮತ್ತು ದೈವಿಕ ಶಕ್ತಿಯ ಮೇಲಿನ ನಂಬಿಕೆಯ ಸಂಕೇತವಾಗಿದೆ. ಜಾತಿ ಮತದ ಹಂಗಿಲ್ಲದೆ ಸಾವಿರಾರು ಜನರು ಒಟ್ಟಾಗಿ ಯಮನೂರಪ್ಪ ಎಂದು ಕೂಗಿದಾಗ ಅಲ್ಲಿ ಭಕ್ತಿ ಪರಾಕಾಷ್ಠೆ ತಲುಪುತ್ತದೆ. ಯಮನೂರಿನ ಮಣ್ಣಿನಲ್ಲಿ ಅಂತಹದೇನಿದೆ? ಯಾಕೆ ಸಾವಿರಾರು ಜನರು ಇಂದಿಗೂ ಆಸ್ಪತ್ರೆಗಿಂತ ಹೆಚ್ಚಾಗಿ ಈ ಕ್ಷೇತ್ರದ ಮಣ್ಣನ್ನ ನಂಬುತ್ತಾರೆ? ಇದರ ಹಿಂದೆ ಇರುವುದು ಕೇವಲ ನಂಬಿಕೆಯಲ್ಲ, ಬದಲಾಗಿ ಶತಮಾನಗಳಿಂದ ನಡೆದು ಬಂದಿರುವ ಸಾವಿರಾರು ಜೀವಂತ ಪವಾಡಗಳು. ಸ್ನೇಹಿತರೆ, 1400 ವರ್ಷ ಬದುಕಿದ ಈ ಮಹಾಯೋಗಿ ಇಂದು ನಮಗೆ ಮಾನವೀಯತೆಯ ಪಾಠವನ್ನ ಕಲಿಸಿದ್ದಾರೆ. ನೀವು ಎಂದಾದರೂ ಹುಬ್ಬಳ್ಳಿ, ಧಾರವಾಡ, ಗದಗ್, ಉತ್ತರ ಕರ್ನಾಟಕಕ್ಕೆ ಹೋದರೆ ಮಿಸ್ ಮಾಡದೆ ಯಮನೂರಿಗೆ ಭೇಟಿ ಕೊಡಿ. ನೀವೇನಾದ್ರೂ ಯಮನೂರಿಗೆ ಹೋಗಿದ್ದರೆ ನಿಮ್ಮ ಅನುಭವಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಯಮನೂರಪ್ಪ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.
ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.